ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿಯ ಎಸ್.ಎಸ್.ಎಲ್.ಸಿಯ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ. ನಾಡಿನಲ್ಲಿ ಅನೇಕ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಬಹುಶಃ ಕೆಲವೊಂದು ವಿದ್ಯಾರ್ಥಿಗಳು ನಮ್ಮ ನಡುವೆ ಇರುವಂಥದ್ದು ಕೆಸರಲ್ಲಿ ಅರಳಿದ ಕಮಲಗಳ ಥರ. ಅವರ ಸಾಧನೆಯನ್ನು ನಾವು ಖಂಡಿತವಾಗಿ ಗುರುತಿಸಬೇಕಾದ್ದು ಒಂದು ಮಾಧ್ಯಮವಾಗಿ ನಮ್ಮ ಕರ್ತವ್ಯವೂ ಕೂಡ ಆಗಿರ್ತದೆ. ಈ ರೀತಿಯಾಗಿ ಪ್ರತಿಭಾ ಪ್ರೌಢಶಾಲೆಯಲ್ಲಿ ಪಟ್ಟೆ ಇಲ್ಲಿ ಕಲಿತು ತನ್ನ ಸ್ವ ಇಚ್ಛೆಯಿಂದ ಅನೇಕ ಸಾಧನೆಯನ್ನು ಮಾಡಿ ಇದೀಗ ನಮ್ಮ ಮುಂದೆ ನಿಂತಿರುವಂಥ ವಿದ್ಯಾರ್ಥಿನಿ ಸಾಕ್ಷಿ ಅಂತ ಹೇಳುವವರು. ಅವರು 625ರಲ್ಲಿ 613 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅಂಕಗಳಿಗಿಂತಲೂ ಹೆಚ್ಚಾಗಿ ಆಕೆಯಲ್ಲಿರುವಂಥ ದೃಢವಾದ ಸಂಕಲ್ಪದಿಂದಾಗಿ ಆಕೆ ಇವತ್ತು ಈ ಸಾಧನೆಯನ್ನು ಮಾಡಿರುವಂಥದ್ದು. ಬಹುಶಃ ಮನೆಯಲ್ಲಿ ತಾಯಿಯೇ ಅವರನ್ನು ದುಡಿದು ಸಾಕುವಂಥ ಪರಿಸ್ಥಿತಿ. ಅವರ ತಂದೆ ಅಕಾಲಿಕ ಮರಣದ ನಂತರ ಅವರ ತಾಯಿಯವರನ್ನು ನೋಡಿಕೊಳ್ತಾರೆ. ಇವತ್ತು ಈಕೆಯ ಈ ಸಾಧನೆಯ ಹಿಂದೆ ಆ ತಂದೆಯ ಪ್ರೇರಕ ಶಕ್ತಿ ಇದೆ, ತಾಯಿಯ ಅವಿರತವಾದ ಶ್ರಮವಿದೆ. ಅದರ ಜೊತೆಗೆ ನಮ್ಮ ಜೊತೆಗೆ ಒಬ್ಬರು ಅವರ ಶಿಕ್ಷಕಿ ಕೂಡ ಇದ್ದಾರೆ. ನಾನು ಇವರನ್ನು ನಿಲ್ಲಿಸಿದ ಉದ್ದೇಶ ಈ ಸಾಕ್ಷಿಯ ಬೆನ್ನೆಲುಬಾಗಿ ಹೇಗೆ ತಾಯಿ ಇದ್ದಾರೋ ಅದೇ ರೀತಿಯಾಗಿ ಶಿಕ್ಷಕಿಯು ಕೂಡ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ ಅನ್ನುವಂಥದ್ದು. ಬನ್ನಿ ಅವರನ್ನು ಮಾತಾಡ್ಸೋಣ. ಅವರ ಜೀವನದ ಕಥೆಗಳನ್ನು ಕೇಳುವುದರ ಜೊತೆಗೆ ಈ ಅಂಕದ ಖುಷಿಯನ್ನು ಹಂಚಿಕೊಳ್ಳೋಣ. ನಿಮಗೆ ಫಸ್ಟಾಗಿ 613 ಅಂಕ ಅಂತ ಹೇಳುವಾಗ ನಿಮಗೆ ಎಷ್ಟು ಖುಷಿ ಆಯಿತು? ನನಗೆ ತುಂಬ ಖುಷಿ ಆಯಿತು. ಅಷ್ಟು ಮಾರ್ಕ್ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬಂದಿದೆ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮನೆಯವರೆಲ್ಲರೂ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಬೆಳಿಗ್ಗೆಯಿಂದ ಸ್ಪೆಷಲ್ ಕ್ಲಾಸ್ ತಗೊಳ್ತಿದ್ರು. 7 ಗಂಟೆಯಿಂದ ಸಂಜೆ 5:30 ತನಕೆಲ್ಲ ತಗೊಳ್ತಿದ್ರು. ನೋಡಿ ಸಾಕ್ಷಿ, ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರ್ತದೆ. ಈಗ ನಾನು ಪತ್ರಕರ್ತ ಆಗಬೇಕು ಅಂತ ನಾನು 1ನೇ ಕ್ಲಾಸಲ್ಲಿ ಅಂದ್ಕೊಂಡಿರಲಿಲ್ಲ, ಏನೋ ಬೇರೆ ಏನೋ ಆಗಿರ್ತೇವೆ. ನಮ್ಮ SSLC ಮಾರ್ಕ್ ನೋಡುವಾಗ ನಮಗೆ ಅದು ಆಗೋದಿಲ್ಲ ಅಂತ ಅನಿಸ್ತದೆ. ನೀವೇನಾದರೂ ಸಣ್ಣದರಲ್ಲಿ ಏನಾದರೂ ಬೇರೆ ಅಂದ್ಕೊಂಡಿದ್ರಾ, ನಾನು ಬೇರೆ ಏನಾದರೂ ಸೇವೆ ಮಾಡಬೇಕು ಅಂತ? ಅಥವಾ ಈಗ 613 ಅಂಕ ಸಿಕ್ಕಿದೆ, ಈಗ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಉಂಟು? ನೀವು ಏನಾಗಬೇಕು ಅಂತಿದ್ದೀರಿ ನೆಕ್ಸ್ಟಿಗೆ? ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹೋಗಬೇಕು. ಇಂಜಿನಿಯರ್ ಫೀಲ್ಡಿಂಗಲ್ಲಿ ಹೋಗಬೇಕು ಅಂತಿದ್ದೀರಿ. ನಾನು ನಿಮ್ಮ ಈ ಥರ ಶಿಕ್ಷಕಿಯ ಮೂಲಕ ಕೇಳಲ್ಪಟ್ಟೆ, ಭಾಳಷ್ಟು ನಿಮ್ಮ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಓದಿಸಿದ್ದಾರೆ ಅಂತ. ತಾಯಿ ಜೊತೆಗಿದ್ದಾರೆ, ಅವರ ಬಗ್ಗೆ ಏನಾದರೂ ಹೇಳೋದಿದ್ರೆ ನಮ್ಮ ಮೀಡಿಯಾದ ಮೂಲಕ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಕಷ್ಟಪಟ್ಟು ನಮ್ಮನ್ನು ಓದಿಸ್ತಿದ್ದಾರೆ. ಓಕೆ, ನೆಕ್ಸ್ಟ್ ನಿಮಗೆ ಹೇಗೆ ಇದೆ? ಅವರನ್ನು ಸಾಕಬೇಕು, ನೀವು ಕಷ್ಟಪಟ್ಟು ಅವರನ್ನು ಸಾಕಬೇಕು ಅಂತ ಹೇಳಿಲ್ಲ, ನಾವು ಚಂದ ದುಡ್ದು ಅವರನ್ನು ಸಾಕಬೇಕು ಅಂತ. ಓಕೆ, ಈಗ ದುರದೃಷ್ಟವಾದ ಅಕಾಲಿಕವಾಗಿ ನಿಮ್ಮ ತಂದೆ ತೀರಿಕೊಂಡಿದ್ರು. ಇವತ್ತು ಅವ್ರು ಇರ್ತಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಮತ್ತು ನೀವು ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಅವರು? ತುಂಬ ಮಿಸ್ ಮಾಡ್ಕೊಳ್ತೇನೆ. ಅವರು ತುಂಬ ವರ್ಷ ಆಯ್ತು ತೀರೋಗಿ. ನೀವು ಈ ಎಲ್ಲ ವಿಚಾರಗಳನ್ನು ಹೊರಗಿಟ್ರೆ, ಈಗ ಕೊರೋನಾ ಬಂತು, ಇದರ ನಡುವೆ ನಿಮ್ಮ ಈ ಕಲಿಕೆಗೆ ಅದು ಹೇಗೆ ಪೂರಕವಾಗಿತ್ತಾ, ತೊಡಕಾಯ್ತಾ? ಅಥವಾ ಈ ಆನ್ಲೈನ್ ಶಿಕ್ಷಣ ಅನ್ನುವಂಥದ್ದು ಒಮ್ಮೆ ಬಂತು, ಅದು ಹೇಗೆ ಆಯಿತು? ಅದರ ಬಗ್ಗೆ ಏನು ಹೇಳ್ತೀರಿ? ತುಂಬ ಕಷ್ಟ ಆಯಿತು. ಶಾಲೆಗೆ ಹೋಗ್ಲಿಕ್ಕೆ ಇರಲಿಲ್ಲ. ಮತ್ತೆ ಏನು ಮಾಡ್ತಿದ್ರಿ ಆಗ ನಿಮಗೆ ಕಲಿಕೆಗೋಸ್ಕರ? ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು ಟೀಚರ್ಸ್ನವರೆಲ್ಲರೂ, ಅದರಲ್ಲೇ ಹೋಗ್ತಿದ್ರು. ಓಕೆ, ನೀವು ಒಂದು ಒಟ್ಟು ಈಗ ಕೆಲವು ಮಕ್ಕಳು 8 ಗಂಟೆ 9 ಗಂಟೆ ಓದ್ತಾರೆ. ನೀವು ಇಷ್ಟು ಅಂಕ ಪಡೀಲಿಕ್ಕೆ ಎಷ್ಟು ಗಂಟೆ ಓದ್ತಿದ್ರಿ? ಅಥವಾ ಇಷ್ಟೇ ಓದು ಅಂತ ಏನಾದರೂ ಲೆಕ್ಕಾಚಾರ ಇತ್ತಾ ನಿಮ್ಮದು? ರಾತ್ರಿ 11:30 ತನಕ ಕೂತು ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದ್ತಿದ್ದೆ. ಮತ್ತು ಶಾಲೆಯಲ್ಲಿ ಸಹ ಫುಲ್ಲು ರಿವಿಷನ್ ಮಾಡಿಸ್ತಿದ್ರು. ಮುಂದೆ ಎಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೀರಿ? ಫಿಲಮಿನ. ಓಕೆ, ಉಚಿತ ಶಿಕ್ಷಣ ಸಿಕ್ಕಿದೆ ಅಲ್ಲಿ? ಓಕೆ, ನಿಮಗೆ ಶಿಕ್ಷಣಕ್ಕೆ ಮುಂದಕ್ಕೆ ಈಗ ಇಷ್ಟು ಶಿಕ್ಷಣ ಈಗ SSLC ತನಕ ಆಯಿತು, ಈಗ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೀರಿ. ಈ ಇಂಜಿನಿಯರ್ ಆಗೋದಕ್ಕೆ ಈಗ ಕನಸನ್ನು ಹೊತ್ತಿದ್ದೀರಿ. ಇದರ ಹಿಂದೆ ನೀವು ಯಾರನ್ನೆಲ್ಲ, ಈ ಸಾಧನೆ ಹಿಂದೆ ಯಾರನ್ನೆಲ್ಲ ನೆನಪಿಸಿಕೊಳ್ತೀರಿ? ಟೀಚರ್ಸ್ ಎಲ್ಲರೂ, ಶಾಲೆ ಕಲಿಸಿದ ಟೀಚರ್ಸ್, ಮತ್ತು ಅಮ್ಮ, ಮತ್ತು ಕುಟುಂಬದವರೆಲ್ಲರೂ. ಇವಿಷ್ಟು ಇವರ ಮಾತು. ಇವ್ರ ಹತ್ರ ಮಾತಾಡೋಣ. ಅದರ ಮುಂಚಿತವಾಗಿ ಅವರ ಅಮ್ಮ ಇದ್ದಾರೆ, ಪೋಷಕರು. ಅಮ್ಮ ನಮಸ್ಕಾರ. ಈರ್ನ ಪುದರೆಂಚ ರತ್ನಾವತಿ ಈರ್ನ ಮಗಲೇನಿ ಮಾತೆರೆಗ್ಲ ಅಪ್ಪೆಲ್ಲೆಗ ಆಸೆ ಪುಣು ಅಂಡ ವಿಶೇಷವಾದ ಈರ್ ಅಲೆನ್ ಬುಳೆಪ್ಪಾವಡು ಪಂಡತ್ತು ಬೇತೆ ಇಲ್ಲ ಬೇಲೆ ಬಂತದ್ದು ಆತ ಬಂಗ ಬತ್ತತಿ ನೀ ಈರೆ ಕಲ್ಪದರು ಇನಿ ಮಗಳ ಸಾಧನೆ ಈರ್ನ ಬಂಗಾಗ ಸರಿಯಾಯಿನ ಸಾಧನೆ ಬಂದಾಲ್ ಐತ ಬಗ್ಗೆ ಈರೆಗ್ ಎಂಚ ಅಭಿಪ್ರಾಯ ಉಂಡು?
ఇంకా జింజ ఖుషి అవును సార్ అలా మార్క్ అది ఎప్పుడుంది అనేది ఎడ్డ సపోర్ట్ ಅಂತ ಅಂತೆ ಆಜು ಮಿತ್ತು ಮಾರ್ಕ್ ಬರೋಡು ಮಗ ಫುಲ್ ಮಾರ್ಕ್ ಬರೋಡು ಹೊಣದಿತ್ತೆ ಅಂಡ ಒಂಜಿ 605 ನೆಟ್ ಪ್ರಿಪರೇಟರಿ ಪರೀಕ್ಷೆ ಬರ್ತಂಡು ಎಡ್ಡೆ ಟೀಚರ್ಸ್ ನಂಗಳು ಎಡ್ಡೆ ಶಾಲೆ ಆ ಶಾಲೆ ಏನು ಕಲ್ತಿಜಿಲ್ಲ ಇಂಕ ಅವೇ ಶಾಲೆನ ಜೋಗ್ಲಿನ ಓದಾಡ್ದು ಎಡ್ಡೆ ಆಸೆ ಇತ್ತಂಡು ಅಂಚ ಅವೇ ಪ್ರಕಾರ ಜೋಗ್ಲಿನ ರಡ್ಡು ಜನ ಅಲ್ಪನೆ ಕಲ್ಪಾಯೆ ಎಡ್ಡೆ ಸಪೋರ್ಟ್ ಬಂತೆ ರಡ್ಡು ಮಾತಾ ಟೀಚರ್ಸ್ ನಂಗಲ್ಲ ಆಯ್ತು ಅಲ್ಲ ಮಲ್ಲ ಬಾಲೆ ಸೆಕೆಂಡ್ PUC ಅಂಡ್ ರಿಸಲ್ಟ್ ಬರೋಡತ್ತಿ ಆರೆಗ್ಲ ಫ್ರೀ ಸೀಟ್ ದಿಕ್ಕಿನ ಅಲ್ಪ ಫಿಲಮಿನಡ್ ಅಪ್ಪಾಗ ಕೊರೋನಾ ತಿಂಡದು ಚೂರು ಕಷ್ಟ ಅಂಡು ಓದಿಯರ ಪ್ರಾಲೆಗೆ ರಿವಿಷನ್ದ ಅಲೆಜ್ಜಿ ಕ್ಲಾಸ್ದ ಪಾರೆಜ್ಜಿ ಅಲ್ಲ ಒಂಜಿ 584 ಮಾರ್ಕ್ ಬರ್ತನ ಟಾಪರ್ ಅಲ್ಲಿ ಅಪ್ಪಾಗ ಟೀಚರ್ಸ್ ಫ್ರೀ ಎಡ್ಡೆ ಸಪೋರ್ಟ್ ಬಂತೆ ಅಂಚದಿಂದ ಖುಷಿ ಆತಿತ್ತು ಬುಕ್ಕ ಫ್ರೀ ಸೀಟ್ ದಿಕ್ಕಿನ ಅಲ್ಲಿಗೆ ಅಲ್ಪಲ ಫಿಲಮಿನಡ್ ಆದರೆ ವಿಶ್ವಾಸ ಸರ್ ಬ್ರ ದುಂಬೆ ಬತ್ತು ಪ್ರಿನ್ಸಿಪಾಲ್ ಪಾತಿರ್ತು ಅಂಚ ಪಿರೆಲ್ಲ ಬತ್ತಿರೋ ಶಾಲೆ ಪಾತಿರರ ಅಂಚೆ ಚಿಕ್ಕಮ್ಮನ ಮಗಳವರ ಭವ್ಯ ಶ್ರೀನಂತ ಅಲ್ಲಿ ಪಾತಿರಲ್ಲಿ ಬತ್ತು ಅಲ್ಲಿ 15,000 ಖರ್ಚು ಮಾಡ್ತಿದ್ದೆ ಪ್ರಿನ್ಸಿಪಾಲ್ ಬುಕ್ಕ ಪರ ಬೇರೆ ಸರ್ ಬತ್ತು ಪಾತಿರದ ಅನ್ನಗ ಫುಲ್ ಫ್ರೀ ಅನ್ನ ಸೀಟ್ ಅಂಚೊಂಜಿ ಚೂರು ಸುಲಭ ಅಂಕೆ ಜಿತ್ತೆ ಬಲೆಗ್ಲ ಚೂರ ಸರ್ಲ ಬತ್ತಿರೋ ಟೀಚರ್ಸ್ನ ಇವರ ಪಂಡೀರ ಪ್ರಿನ್ಸಿಪಾಲ್ ಅಂಚ ಅಲ್ಪ ಫ್ರೀ ಸೀಟ್ ಆತನ ಅಲೆಗ್ಲ ಬಲೆಗ್ಲ ಅಂಚೆ ಇತ್ತೆ ಮಗಳಿಗೆ ಫ್ರೀ ಸೀಟ್ ಆತನು ಆಂಡ ಈರ್ಲ ಒಂಜಿ ಬಂಗಟಾಲೇನು ಕಲ್ಪ ಒಂದುಲ್ಲ ಆಯ್ನೆ ಈ ಸೀಟುನು ಪನ್ಪ ನಾವು ಐಕ್ ಬೇತೆನೆ ಡೊನೇಷನ್ ಇಪ್ಪುಂಡು ಅವು ಫ್ರೀ ಆಂಡ್ ಐನ ಪಿದೈಗ್ ಬುಕ್ಕಲ ಒಂಜಾತ ಖರ್ಚು ಉಂಡು ಈ ಕಲ್ಪನೆಗೆ ಐಕ್ ಇರೆಗೇರನ ಸಹಕಾರ ಬೋಡುಂದುಂಡ ಎಂಚ ಇನ ಬಗ್ಗೆ ದಾದ ಪನ್ಪಾರು ಖಂಡಿತ ಸರ್ ಈರ್ನಾಲ ಸಹಕಾರ ಬೋರ್ಡಿಂಕೆ ಎತ್ತನ ಮಾರಿ ಎಡ್ಡೆ ಇತ್ತನೆ ಎನ್ನ ಜೋಕ್ಲಿ ನಲ್ಲ ದಿಂಜ ಆಗ್ಲಿ ಏತು ಓದುವೆ ಅನ್ಪಿರ ಅದು ಓದಾಡು ಇಂಕೆ ಎಡ್ಡೆ ಇಷ್ಟ ಉಂಡು ಅಂಚ ಇರಲ್ಲ ಸಹಕಾರ ಇಂಕಿ ಇತ್ತದ ಎಡ್ಡೆ ಇತ್ತನು ಅಂಚ ನಿತಿ ಇಂಜಿನಿಯರಿಂಗ್ ಮನ್ಪುಡು ಅಲ್ಪ ಅನ್ಪಲ್ಲ ಅಂಡ ಐಕೆ ಮಸ್ತ್ ಖರ್ಚು ನತೆ ಅಂಚ ಇಂಕೆ ಏನೊಂಜಿ ಟೈಲರಿಂಗ್ ಅಂಗಡಿ ಮಂತದು ಕಾರಿ ಟೈಲರಿಂಗ್ ಕೆಲಸ ಮಂತ್ ಎಂಕ್ಲಿ ವಿದ್ಯಾಭ್ಯಾಸಗಳ ಜೀವನ ಮಾತು ಎಂಗ್ಲ ಇಂಕ ಐಟ್ಟೆ ಆವಡು ಅಂಚ ಚೂರು ಅಂದಾಜು ಪಂಡ ಇಂಕ್ ಉದ್ದೇ ಮನ್ಪೆರ ಅವಜಿ ಒಂಜಿ 500 ರೂಪಾಯಿ ಅಂಡ ಡೈಲಿ ಅಂಚ ಮನ್ಪೆರ ಆಪುಜು ಒಂಜಿ ದಿನ ತಿಕ್ಕಂಡ ಪಿರ ಅಂಚ ಮನ್ಪೆರ ಆಪುಜು ಪೋದು ಬರ್ಪನ ಸಾದಿಲ ಬಾರಿ ಕಷ್ಟ ಉಂಡು ಇಂಕ್ ಅಂಚ ಇವಿಷ್ಟು ಈ ಹೆತ್ತ ತಾಯಿಯ ಮಾತು ಅಂದರೆ ಮಕ್ಕಳನ್ನು ಕಲಿಸಬೇಕು ಅಂತ ಇದೆ, ಆದರೆ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಿದೆ. ಆದರೆ ಆ ಉನ್ನತ ಮಟ್ಟಕ್ಕೆ ತಲುಪುವ ಹಾದಿ ಸ್ವಲ್ಪ ದುರ್ಗಮವಾಗಿದೆ. ಹಾಗಾಗಿ ಅವರು ಸಹಾಯ ಮಾಡುವವರ ಧನ ಸಹಾಯವನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಇದು ಅವರು ಅಸಹಾಯಕತೆಯಿಂದ ಕೇಳೋದಕ್ಕಿಂತಲೂ ಈ ಮಗುವಿನ ಪ್ರತಿಭೆಗೆ ನಾವೆಲ್ಲರೂ ಸಹಕಾರ ಮಾಡಲೇಬೇಕು. ಮತ್ತು ಬಹುಶಃ ಇವರ ದೊಡ್ಡ ಮಗಳಿಗೆ ಕೂಡ ಬೇರೆಯವರು ಸಹಕಾರವನ್ನು ನೀಡ್ತಾ ಇದ್ದಾರೆ ಈಗಾಗಲೇ. ಅವರನ್ನು ಕೂಡ ಖಂಡಿತವಾಗಿ ನಾವು ಸುದ್ದಿಯ ಮೂಲಕ ಅಭಿನಂದಿಸ್ತಾ, ಮುಂದಕ್ಕೆ ಯಾರಾದರೂ ಈ ಮಗುವಿಗೆ ಒಂದಷ್ಟು ಸಹಕಾರವನ್ನು ನೀಡುವವರಿದ್ದರೆ ಅವರನ್ನು ಕೂಡ ಸ್ವಾಗತಿಸ್ತೇವೆ. ನಾವು ನಮ್ಮ ಈ ಟಿ ವಿಯಲ್ಲಿಯೇ ಅವರ ಸಂಪರ್ಕ ಸಂಖ್ಯೆಯನ್ನು ಕೊಟ್ಟಿರ್ತೇವೆ. ಖಂಡಿತವಾಗಿ ತಾವು ಅವರನ್ನು ನೇರವಾಗಿ ಸಂಪರ್ಕಿಸಬಹುದು. ಮತ್ತು ಇವರನ್ನು ಅತಿ ಹತ್ತಿರದಿಂದ ಕಂಡವರೊಬ್ಬರಿದ್ದಾರೆ, ಅವರ ಶಿಕ್ಷಕಿ. ಈ ಮಗುವಿನ ಬಗ್ಗೆ ನಮಗೆ ತಿಳಿಸಿದ್ದು ಅವರೇ. ಭಾಳಷ್ಟು ಚೆನ್ನಾಗಿ ಅರಿತುಕೊಂಡಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸರ್, ನಂದು ಭವಿತಾ ಅಂತೇಳಿ ಪ್ರತಿಭಾ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಈ ವಿದ್ಯಾರ್ಥಿನಿ ಬಹುಶಃ ಇಲ್ಲಿ ನಾನೀಗ ಮಾತಾಡಿಸುವಾಗ ಕೂಡ ಒಂದು ವಿಶೇಷ ಪ್ರತಿಭೆ ಇದೆ ಈಕೆಗೆ, ಆದರೆ ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಈ ವಿದ್ಯಾರ್ಥಿನಿಯ ಕುರಿತು ನೀವೇನು ಹೇಳ್ತೀರಿ? ಅಂದರೆ ಇವಳು ಅಷ್ಟೇ, ಇವಳ ಅಕ್ಕನೂ ಅಷ್ಟೇ ಸರ್, ರಕ್ಷಾ ಅಂತೇಳಿ. ಅವಳು 2 ವರ್ಷದ ಹಿಂದೆ ನಮ್ಮಲ್ಲಿ ಟಾಪರ್. ಅವಳು ಹುಷಾರಿದ್ದು, ತುಂಬ ಹುಷಾರಿದ್ಲು. ಅವಳಿಗೆ ಕಂಪೇರ್ ಮಾಡಿದರೆ ಆವಾಗ ಇವಳು ಅಷ್ಟು ಇದಿರಲಿಲ್ಲ. ಬಟ್ ಅವಳದು ತುಂಬ ಎಫರ್ಟ್ ಇತ್ತು. ನಮಗೆ 10th ನಾವೀಗ ರಿವಿಷನ್ ಮಾಡುವಾಗ ತುಂಬ ಎಫರ್ಟ್ ಇತ್ತು ನಮ್ಮ ಮಕ್ಕಳದ್ದು. ಇವಳದ್ದು ಹಾಗೆ ತುಂಬ ಎಫರ್ಟ್ ಇತ್ತು. ಆ ಎಫರ್ಟಲ್ಲಿ ನಾವು ಅಂದ್ಕೊಂಡಿದ್ದೆವು 600 ಕ್ರಾಸ್ ಆಗ್ಬೋದು ಮಕ್ಕಳಿಗೆ ಅಂತೇಳಿ. ಬಂದಿದೆ 613 ಮಾರ್ಕ್ ಬಂದಿದೆ. ಬಟ್ ಅವ್ರದ್ದು ಆರ್ಥಿಕವಾಗಿ ಹಿಂದುಳಿದ ಫ್ಯಾಮಿಲಿ ಆದ ಕಾರಣ ಅಪ್ಪಂದು ಸಪೋರ್ಟ್ ಇಲ್ಲ. ಇಲ್ಲಿ ಅಜ್ಜಿ ಮನೆಯಲ್ಲಿ ಇದ್ದುಕೊಂಡು ಓದ್ತಾ ಇದ್ದಾರೆ. ಅಮ್ಮ ರಾತ್ರಿ 11:30 12 ಗಂಟೆವರೆಗೆ ಕೆಲಸ ಮಾಡಿಕೊಂಡು, ಆಮೇಲೆ ಬೆಳಿಗ್ಗೆ ಎದ್ದು ಬೇಗ ಎದ್ದುಕೊಂಡು ಮಕ್ಕಳನ್ನ ಇದು ಮಾಡಿ ತುಂಬ ಸಪೋರ್ಟ್ ಮಾಡ್ತಾರೆ. ಮನೆಯವರು ಕೂಡ, ಅವ್ರದ್ದು ಚಿಕ್ಕಮ್ಮ ಮಾವ ಅಜ್ಜಿ ಎಲ್ಲ ಇದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ದು ಇಲ್ಲೇ ಹತ್ತಿರ ಮನೆ ಇರುವ ಕಾರಣ, ಮತ್ತು ನಮ್ಮದು ಸ್ಕೂಲ್ ಕೂಡ ಹತ್ತಿರ, ತುಂಬ ಪರಿಚಯ ಇದೆ. ಅಂದರೆ ಓದುವ ಮಕ್ಕಳು, ಅವರಿಗೆ ಯಾರಾದರೂ ಸಪೋರ್ಟ್ ಆಗಿದ್ದರೆ ಇನ್ನೂ ಕೂಡ, ಯಾಕಂದರೆ ಅವ್ರದ್ದು ಕನಸುಗಳು ದೊಡ್ಡದಿದೆ ಸರ್. ಆ ಕನಸುಗಳಿಗೆ ಯಾರಾದರೂ ಬೆನ್ನೆಲುಬಾಗಿ ನಿಂದರೆ, ಯಾಕಂದರೆ ಪೇಟೆ ಮಕ್ಕಳಿಗೆ ಬೇಕಾದಷ್ಟು ಮನೆಯಲ್ಲಿ ಇರ್ತದೆ. ಈಗ ಕೆಲವರಿಗೆ ಮನೇಲಿ ಆರ್ಥಿಕವಾಗಿ ಸದೃಢರಾಗ್ತಾರೆ, ಬಟ್ ಮಕ್ಕಳಿಗೆ ಎಷ್ಟು ಸಪೋರ್ಟ್ ಮಾಡಿದರೂ ಓದ್ತಾ ಇಲ್ಲ. ಇವಳು ಹಾಗಲ್ಲ, ಇವರು ಮನೆಯಲ್ಲಿ ಓದಿ ಅಂತ ಹೇಳಬೇಕು ಅಂತಿಲ್ಲ, ಅವರು ಓದ್ತಾರೆ ಹಿಡ್ಕೊಂಡು ಪುಸ್ತಕ. ಈಗ ನಾನೀಚೆ ಬರುವಾಗೆಲ್ಲ ನೋಡ್ತಾ ಇರ್ತೇನೆ, ಪುಸ್ತಕ ಹಿಡ್ಕೊಂಡು ಓದ್ತಾ ಇರ್ತಾರೆ. ಮತ್ತು ಆ ಫಂಕ್ಷನಿಗೆ ಅದಕ್ಕೆ ತುಂಬ ಕಡಿಮೆ. ಅಂದರೆ ಅವ್ರದ್ದು ಏಮ್ ಏನು ಅಂತ ಹೇಳಿದರೆ ಏನಾದರೂ ಸಾಧಿಸಬೇಕು ಅಂತಿದೆ. ಅದಕ್ಕೆ ಸಪೋರ್ಟ್ ಸಿಕ್ಕಿದ್ರೆ ಒಳ್ಳೆಯದು. ಅಂದರೆ ಸ್ಪಾನ್ಸರ್ಸ್ಗಳು ಸಿಕ್ಕೊಂಡು, ಈಗ ಯಾಕಂದರೆ ಫಸ್ಟ್ ಇಯರ್ ಫ್ರೀ ಕೊಟ್ಟಿದ್ದಾರೆ, ಇನ್ನು ಸೆಕೆಂಡ್ ಇಯರ್ ಅದು ಫ್ರೀ ಕೊಡ್ತಾರೆ ಅದೆಂತ ಗೊತ್ತಿಲ್ಲ.
ಫ್ರೀ ಸಿಕ್ಕಿದ್ರೆ ಹಾಂ ಮತ್ತೆ ಹೋಗ್ಬೇಕು ಇಲ್ಲಿಂದ ಸರ್. ಈಗ ಫಿಲೋಸಿಗೆ ಹೋಗಬೇಕಾದ್ರೆ ಬೆಳಿಗ್ಗೆ ಬಸ್ಸಿಗೆ ಹೋಗಬೇಕು, ಸಂಜೆ ಬಸ್ಸಿಗೆ. ಇಲ್ಲಿಗೆ ರೂರಲ್ ಏರಿಯಾ ಆದ ಕಾರಣ ನಮಗೆ ಬಸ್ಸು ಕೂಡ ಫೆಸಿಲಿಟೀಸ್ಗಳು ಅಷ್ಟಿಲ್ಲ. ಅವರು 1 ಗಂಟೆ ಅಲ್ಲಿ 3/4 ಗಂಟೆ ಎಲ್ಲ ಕಾಯಬೇಕಾಗ್ತದೆ. ಅದರದ್ದು ಖರ್ಚಿದೆ, ಬಸ್ಸಿದ್ದು ಖರ್ಚಿದೆ. ನೆಕ್ಸ್ಟ್ ಬುಕ್ಸ್ ಆಗಬೇಕು, ಡ್ರೆಸ್ ಆಗಬೇಕು. ಈಗ ಒಂದು ಕಾಲೇಜ್ ಅಂತ ಹೇಳುವಾಗ ನಮಗೆ ಈ ಥರ ಖರ್ಚುಗಳು ಇರ್ತದಲ್ಲ ಸರ್. ಅದನ್ನೆಲ್ಲ ಅವರೊಬ್ಬರು ಮಾಡಿಕೊಂಡು ಮಕ್ಕಳನ್ನು, ಇನ್ನೀಗ ದೊಡ್ಡ ಮಗಳು 2nd PUC ಆಯಿತು, CET ಕೋಚಿಂಗ್ ಹೋಗ್ತಾ ಇದ್ದಾಳೆ ಅವಳು. ಅವಳಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅವಳಿಗೆ ಆಸೆ ಇದೆ. ಅದರಲ್ಲಿ ಈಗ ಬಂದರೆ ಅದಕ್ಕೆ ಅವಳಿಗೆ ಯಾವುದು ಖರ್ಚಿದೆ. ಈಗ ಇವಳ್ದಾದ ನಂತರ ನೆಕ್ಸ್ಟ್ ಇಯರ್ ಇವಳದು PUC ಆಗ್ತದೆ, ಇವಳು ಬರ್ತಾರೆ. ಇಬ್ಬರಿಬ್ಬರು ಮಕ್ಕಳನ್ನು ಒಟ್ಟಿಗೆ, ಇಬ್ಬರು ಕೂಡ ಟ್ಯಾಲೆಂಟೆಡ್ ಮಕ್ಕಳಾದ ಕಾರಣ ಇಬ್ಬರನ್ನು ಒಟ್ಟಿಗೆ ಸೇರಿಸ್ಕೊಂಡು ಅವರಿಗೆ ಕಲಿಸಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಅದಕ್ಕೆ ನಾವು ಕೂಡ ಹೇಳುವಂಥದ್ದು, ಯಾರಾದರೂ ಸಪೋರ್ಟರ್ ಸಿಕ್ಕಿದರೆ ಆ ಮಕ್ಕಳು ತುಂಬ ಅಚೀವ್ ಮಾಡ್ಬೋದು. ಮತ್ತು ಅವರು ಮತ್ತೊಬ್ಬರಿಗೆ ಹಾಗೆ ಸಪೋರ್ಟ್ ಮಾಡ್ತಾರಲ್ವ. ಅದಕ್ಕೆ ಯಾರಾದರೂ ಸಿಕ್ಕಿದರೆ ಒಳ್ಳೆಯದು ಅಂತ ನಾವು ಹೇಳುವಂಥದ್ದು. ಬಹುಶಃ ನಾವು ಒಂದಷ್ಟು ವರ್ಷಗಳ ಹಿಂದೆ ಆದರೆ ಇದನ್ನು ಇನ್ನಷ್ಟು ದೀರ್ಘವಾಗಿ ಹೇಳಬೇಕಿತ್ತು. ಆದರೆ ಇವತ್ತಿನ ದಿವಸದಲ್ಲಿ ಎಲ್ರಿಗೂ ವಿದ್ಯಾಭ್ಯಾಸದ ಮಹತ್ವ ಏನು ಅನ್ನುವಂಥದ್ದು ಅರಿವಾಗಿದೆ. ಮತ್ತು ಭಾಳಷ್ಟು ಜನ ಇದೇ ರೀತಿಯಾಗಿ ಕಷ್ಟದಿಂದ ಹೋಗಿಯೇ ಮೇಲೆ ಬಂದವರಿದ್ದಾರೆ, ಭಾಳಷ್ಟು ಸಾಧನೆಯನ್ನು ಮಾಡಿದವರಿದ್ದಾರೆ. ಆ ರೀತಿಯ ಮನಸ್ಸುಗಳು ಖಂಡಿತವಾಗಿ ಇವರಿಗೆ ಸಹಾಯ ಮಾಡ್ಬೋದು ಅನ್ನುವಂಥದ್ದು. ಬಹುಶಃ ಈಕೆಯ ಇಂಜಿನಿಯರಿಂಗ್ ಕನಸು ಏನಿದೆ ಅದಕ್ಕೆ ತಾವುಗಳು ನೆರವಾಗಿ ಶಿಕ್ಷಣದ ಮೂಲಕ ಅವರಿಗೆ ಸ್ಪಾನ್ಸರ್ ಮಾಡುವವರು ಯಾರಾದರೂ ಇದ್ದರೆ ನಾವು ಈ ಕೆಳಗೆ ನಂಬರನ್ನು ಮೂಡಿಸಿರ್ತೇವೆ. ಅವರನ್ನು ಸಂಪರ್ಕ ಮಾಡಿ ನೇರವಾಗಿ ಅವರಿಗೆ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿ ಅವರಿಗೆ ಸ್ಪಾನ್ಸರ್ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಅವರ ಆ ಇಂಜಿನಿಯರಿಂಗ್ ಕನಸಿಗೆ, ಆ ಸಾಕ್ಷಿಯ ಕನಸಿಗೆ ಸಾಕ್ಷಿಯಾಗಬೇಕು ಅಂತ ನಾವು ಸುದ್ದಿಯ ಮೂಲಕ ಕೇಳಿಕೊಳ್ತಾ ಇರುವಂಥದ್ದು. ಇವಿಷ್ಟು ಈ ಹೊತ್ತಿನ ವಿಶೇಷ. ಸಚಿನ್ ಮತ್ತು ಶಿವಕುಮಾರ್ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹತ್ತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್ಸ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ ಟಾಪ್ಗಳು, ಲೆಗ್ಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜೆರ್ಗಿನ್ಸ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ ನ್ಯೂ ಚೆನ್ನೈ ಶಾಪಿಂಗ್. ಸೀರೆ ಹಾಗೂ ರೆಡಿಮೇಡ್ಗಳು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನ, ಪುತ್ತೂರು. 6/6/2022 9/7/2022 ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.